ನೆರಿಯ, ಎನ್ ನ್ಯಾಚುರಲ್ ಪ್ರಕೃತಿದತ್ತ, ಇ ಎಕ್ಸೆಪ್ಷನಲ್ ಶ್ರೇಷ್ಠವಾದ, ಆರ್ ರೇಡಿಯಂಟ್ ತೇಜೋಮಯವಾದ, ಐ ಐಕಾನಿಕ್ ಅಪ್ರತಿಮವಾದ, ವೈ ಯೋಗಿಕ್ ಯೋಗದಿಂದ ಕೂಡಿದ, ಎ ಏಸ್ಥೆಟಿಕ್ ಸೌಂದರ್ಯಯುಕ್ತವಾದ, ಪ್ರಾಕೃತಿಕವಾಗಿ ಶ್ರೇಷ್ಠವಾಗಿ ಪ್ರಜ್ವಲಿಸುವ ಅಪ್ರತಿಮ ಯೋಗಿಕ ಸೌಂದರ್ಯಯುಕ್ತ ಪ್ರದೇಶ ನೆರಿಯ, ಎ ಲ್ಯಾಂಡ್ ಆಫ್ ನ್ಯಾಚುರಲ್ ಟ್ರೆಷರ್. ನೆರಿಯ ಇಲ್ಲಿನ ಪ್ರಕೃತಿಯೇ ಹಾಗೆ, ಎಲ್ಲರನ್ನ ವಿಸ್ಮಯಗೊಳಿಸುವಂಥದ್ದು, ಎಲ್ಲರನ್ನ ಮೂಕರನ್ನಾಗಿಸುವಂಥದ್ದು. ಹೌದು, ಇಲ್ಲಿ ನಿಸರ್ಗ ಅದ್ಭುತ ಅತ್ಯಾಕರ್ಷಣೆಯ ಉತ್ತುಂಗದಲ್ಲಿದೆ. ಸಂಜೆ ಚಂದ್ರ ತನ್ನ ನೃತ್ಯಕ್ಕೆ ಗೆಜ್ಜೆ ಕಟ್ಟುತ್ತಿರುವಾಗ ಸೂರ್ಯ ಇಲ್ಲಿನ ಮೂಲಕವೇ ಚಂದ್ರನ ನೃತ್ಯಕ್ಕೆ ವೇದಿಕೆಯ ಅಣಿಮಾಡಿಕೊಡುತ್ತಾನೆ. ಈ ಸಿಹಿಯ ಪ್ರಕೃತಿಯ ಸವಿಯ ಸೊಬಗ ಸವಿಯುವ ಪುಣ್ಯವಂತರೆ ನಮ್ಮ ನೆರಿಯ ಗ್ರಾಮಸ್ಥರು. ಇಲ್ಲಿನ ಬೆಟ್ಟದ ತುದಿಯಲ್ಲಿ ನಿಂತರೆ ಸಾಗರದ ಸೌಂದರ್ಯ ಅಳೆಯುವ ಪುಣ್ಯ. ಪ್ರಕೃತಿ ಮಾತೆ ಹಸಿರು ಸೀರೆ ಉಟ್ಟಂತೆ ಕಂಗೊಳಿಸುತ್ತಿರುವ ಹಸಿರು ವನಗಳ ಚಂದದ ನೋಟ. ನೆರಿಯ ಗ್ರಾಮದಲ್ಲಿ ಸಿಗದೇ ಇರುವ ಅಂಶಗಳೇ ಇಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. ಪ್ರಕೃತಿ ಮಾತೆ ಆಶೀರ್ವದಿಸಿದ ಗ್ರಾಮ ಇದು. ಶುದ್ಧ ಗಾಳಿ, ಶುದ್ಧ ನೀರು ಎಲ್ಲವನ್ನ ಸೇವಿಸುವ ಸೌಭಾಗ್ಯ ಇಲ್ಲಿನ ಗ್ರಾಮಸ್ಥರಿಗೆ. ನೆರಿಯ ಎಂಬ ಗ್ರಾಮ ಪ್ರಕೃತಿ ದತ್ತವಾದದ್ದು, ಅಂದರೆ ದೇವರಿಂದಲೇ ನೀಡಲ್ಪಟ್ಟದ್ದು. ನಮ್ಮ ಈ ಭಾರತ ದೇಶವೇ ಶ್ರೇಷ್ಠವಾದ ಪುಣ್ಯಭೂಮಿ. ಇಲ್ಲಿ 6,64,369 ಗ್ರಾಮಗಳಿವೆ. ಇದರಲ್ಲಿ ಎಲ್ಲ ಗ್ರಾಮಗಳು ಅದರದೇ ಆದ ಗುಣಗಳಲ್ಲಿ ಶ್ರೇಷ್ಠವಾದದ್ದು. ಆದರೆ ನೆರಿಯ ಗ್ರಾಮ ಇವೆಲ್ಲಕ್ಕಿಂತ ಭಿನ್ನ. ಕಾರಣ, ಇಲ್ಲಿ ದೊರಕುವ ಗಣಿಗಳು ಇಲ್ಲಿನ ಪ್ರಕೃತಿಯ ಪರಿಶುದ್ಧತೆ ಮತ್ತು ಶ್ರೇಷ್ಠತೆಯನ್ನ ಬಿಂಬಿಸುತ್ತದೆ. ನೆರಿಯ ಕೇವಲ ಒಂದು ಗ್ರಾಮವಲ್ಲ, ಶ್ರೇಷ್ಠವಾದ, ಸಂಪದ್ಭರಿತವಾದ ಮತ್ತು ಜನರೆಲ್ಲರೂ ಬದುಕಲು, ಜೀವನ ನಡೆಸಲು ಸಂಭ್ರಮಿಸುವ ಗ್ರಾಮ. ಕೃಷಿ ಪ್ರಧಾನವಾದ ಈ ನಮ್ಮ ಭೂಮಿಯಲ್ಲಿ ಕೃಷಿ ಮತ್ತು ಕೃಷಿಕನೇ ದೇಶದ ಬೆನ್ನೆಲುಬು. ಅಂತಹ ಅನೇಕ ಬೆನ್ನೆಲುಬುಗಳು ಇಲ್ಲಿದ್ದಾರೆ. ಇಲ್ಲಿನ ಗದ್ದೆಗಳಿಂದ ಎಷ್ಟೋ ಜನರ ಹೊಟ್ಟೆ ತುಂಬಿಸುವ ಕೆಲಸಗಳು ನಡೀತಾ ಇದೆ. ಇಲ್ಲಿನ ತೋಟಗಳಿಂದ ಮನೆ ತುಂಬುವ ಕೆಲಸಗಳು ಸತತ ನಡೀತಾನೇ ಇದೆ. ಕೃಷಿ ಎಂಬ ಯಜ್ಞ ಕಾರ್ಯದಲ್ಲಿ ಇಲ್ಲಿನ ಜನ ಶ್ರೇಷ್ಠವಾದ ಸಮಿಧೆಯಂತೆ ಉರಿಯುತ್ತಿದ್ದಾರೆ. ಅದರ ಆ ಪರಿಶುದ್ಧ ಅಗ್ನಿ ಸದಾ ಪ್ರಜ್ವಲಿಸುತ್ತಾ ಇದೆ. ಅದರ ತೇಜಸ್ಸು ಎಷ್ಟೋ ಮನೆಗಳನ್ನು ಬೆಳಗುತ್ತಿದೆ. ಮನಃಶಾಂತಿಗೆ ಇಲ್ಲಿನ ದೇವಸ್ಥಾನಗಳು ಜಾತಿ ಧರ್ಮದ ರೇಖೆಯನ್ನು ಮೀರಿ ಕಂಗೊಳಿಸುತ್ತಿದೆ. ಎಲ್ಲರಲ್ಲೂ ಸೋದರತ್ವದ ಭಾವ, ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುವ ಗುಣ, ವೈಮನಸ್ಸಿಗೆ ಎಡೆಮಾಡಿಕೊಡದ ಯುವಕರು ಅವರನ್ನು ಸರಿದಾರಿಗೆ ಮಾರ್ಗದರ್ಶನದ ಮೂಲಕ ಬೆಳಕಿನ ದೀವಟಿಕೆಗಳನ್ನು ಹಿಡಿದು ಬೆಳಕಿನ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಪ್ರಜ್ಞಾವಂತ, ಬುದ್ಧಿವಂತ ಹಿರಿಯರು ಮತ್ತು ಮಧ್ಯಮ ವಯಸ್ಕರು. ನೆಲದ ಮೇಲೆ ಬಿದ್ದಿರುವ ಎಲೆಗಳು, ಆ ಹಚ್ಚ ಹಸಿರು ಮರಗಳಿಂದ ಬೀಳುವ ವಿಧ ವಿಧದ ಹೂವುಗಳು ಹೂಮಳೆಯ ಮೂಲಕ ಬರುವವರನ್ನ ಸ್ವಾಗತಿಸುತ್ತಿದೆ. ಗಿಡದ ಮೇಲೆ ಮಕರಂದ ಹೀರಲು ಬಂದ ಜೇನುನೊಣಗಳ ಝೇಂಕಾರ, ಚಿಟ್ಟೆಗಳು ಖುಷಿಯಿಂದ ಪ್ರಕೃತಿ ಮಾತೆಯ ಗಾನಕ್ಕೆ ನೃತ್ಯ ಮಾಡುತ್ತಿವೆ. ಇಲ್ಲಿನ ಪಕ್ಷಿಗಳ ಚಿಲಿಪಿಲಿಯ ಕೂಗು, ಆನೆಗಳ ಹಿಂಡು, ಪ್ರಕೃತಿ ಮಾತೆಯ ಕಾವಲಿಗೆ ಮೃಗಗಳ ಪಡೆ ಸದಾ ಸಿದ್ಧವಾಗಿ ನಿಂತಿದೆ. ನೆರಿಯ ಗ್ರಾಮದ ಸೌಂದರ್ಯ ಪದಪುಂಜಗಳಿಗೆ ನಿಲುಕದ್ದು. ನಾವೆಲ್ಲ ಇಲ್ಲಿನ ಸೌಂದರ್ಯವನ್ನು ಸವಿಯುವ ಅಭಿಮಾನಿಗಳಷ್ಟೇ. ನೆರಿಯ, ಎ ಲ್ಯಾಂಡ್ ಆಫ್ ನ್ಯಾಚುರಲ್ ಟ್ರೆಷರ್.